ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 3 ಶ್ಲೋಕ 11. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಪರಮ ಅವಾಪ್ಸ್ಯತ ಅಥವಾ ಪರಮವಾಪ್ಸ್ಯತ. ಅನುವಾದ: ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಯಜ್ಞ ಮಾಡೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ಎಲ್ಲ ರಿಪೀಟ್ ಮಾಡಿ ನಾನು ಹೇಳಿದ್ಮೇಲೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಅನುವಾದದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ನೋಡೋಣ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೇ. ಯಾವ್ದ ಯಜ್ಞ ಮಾಡಿದ್ರು ನಾವು ಅದನ್ನ ದೇವತೆಗಳಿಗೆ ಅರ್ಪಿಸ್ಬೇಕು, ಇಲ್ಲಾಂದ್ರೆ ನಾವು ನಿಜವಾಗಿ ಕಳ್ಳರಾಗ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಯಜ್ಞದ ಆಚರಣೆಯಿಂದ ದೇವತೆಗಳು ಸುಪ್ರೀತರಾಗ್ಬಿಟ್ಟು ನಮ್ಗೆ ಏನೇನ್ ಬೇಕೋ ಅದನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವ ಇಷ್ಟಾನ್ ಭೋಗಾನ್
दास्यन्ते यज्ञभाविताः तैर्दत्तानप्रदायैभ्यो यो भुङ्क्ते स्तेन एव सः इष्टान् भोगान् हि वो देवा दास्यन्ते यज्ञभाविताः तैर्दत्तानप्रदायैभ्यो यो भुङ्क्ते स्तेन एव सः इष्टान् भोगान् हि वो देवा दास्यन्ते यज्ञभाविताः तैर्दत्तानप्रदायैभ्यो यो भुङ्क्ते स्तेन एव सः इष्टान् भोगानि वो देवा दास्यन्ते यज्ञभाविताः तैर्दत्तानप्रदायैभ्यो भुङ्क्ते एव सः इष्टान् भोगान् हि वो देवा दास्यन्ते यज्ञभाविताः तैर्दत्तानप्रदायैभ्यो यो भुङ्क्ते स्तेन एव सः इष्टान् भोगानि वो देवा दास्यन्ते यज्ञभाविताः तैर्दत्तानप्रदायैभ्यो यो भुङ्क्ते स्तेन एव सः हरे कृष्ण प्रवीणा माताजी हरे कृष्ण माताजी ಹೇಳ್ಸಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಮಾತಾಜಿ ಮಾತಾಜಿ 11ನೇ ಶ್ಲೋಕ ಹೇಳಿ ಶ್ಲೋಕ 11 ದೇವಾನ್ ಭಾವಯಾಪಾನೇನ ತೇ ದೇವಾ ಭಾವಯಂತವಃ ಪರಸ್ಪರಂ ಭಾವಯಂತಃ ಛೇಯ ಪರಮವಾಪ್ಸ್ಯತ ಭಾವಯತಾನೇನ ಅಂತ ಕೂಡಿಸಿ ಹೇಳಿ ಭಾವಯತಾನೇನ ಅಂತ ಹೇಳ್ಬಾರ್ದು ಭಾವಯತಾನೇನ ಬಾಕಿ ಸರಿ ಭಾವಯತಾನೇನ ದೇವಾನ್ ಭಾವಯತಾನೇನ ಸರಿ ಮಾತಾಜಿ ಹಾ ಸರಿ ಧನ್ಯವಾದಗಳು ಮಾತಾಜಿ ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹೇಳಿ ಮಾತಾಜಿ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ ಸರಿ ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಶ್ಲೋಕ 11 ಹೇಳಿ 11 ದೇವವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ ಮಾತಾಜಿ ಎಲ್ಲಿ ಮಿಸ್ಟೇಕ್ ಕರೆಕ್ಟ್ ಇಲ್ಲ ಎಲ್ಲ ಸರಿ ಬಂತು ಮೊದಲನೇ ವರ್ಡ್ ಮಾತ್ರ ದೇವನ್ನ ದೇವವಾನ್ ಅಂತ ಏನೋ ಒಂಥರ ಹೇಳಿದ್ರಿ ದೇವಾನ್ ಅಷ್ಟೇ ದೇವಾನ್ ಭಾವಯತಾನೇನ ಹಾ ಸರಿ ಇದೆ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಮಲ್ಲಜಮ್ಮ ಮಾತಾಜಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಸಹಕಾರ ನನಗೆ ಸಂಪೂರ್ಣ ಬೆಂಬಲ ನೀವು ಪ್ರಯತ್ನ ಪಟ್ಟಿದ್ದೀರ ಮತ್ತೆ ಚೆಲುವಮ್ಮ ಮಾತಾಜಿ
ಚೆಲುವಮ್ಮ ಮಾತಾಜಿ ಶ್ಲೋಕ ಕೃಷ್ಣ 12 ಮಾತಾಜಿ. ಹೇಳಿ. ಶ್ಲೋಕ 12 ಹೇಳಿ. ಇಷ್ಟಾನ್ ಭೋಗಾನ್ ಹಿ ಹೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಃ ತೈರ್ದಸ್ತಾನ್ ಪ್ರದಾಯೇಭ್ಯೋ ಯೋ ಭುಕ್ತೇಸ್ತೇನ ಹೇವಶಃ. ಯಜ್ಞ ಭಾವಿತಾಹ ಮಾತಾಜಿ ದೀರ್ಘ ಇದೆ, ಭಾವಿತಃ ಅಂದ್ರೆ. ಆಮೇಲೆ ತೈರ್ದತ್ತ ಪ್ರದಾಯೇಭ್ಯೋ ಅಲ್ಲ, ತೈರ್ದತ್ತಾನ ಪ್ರದಾಯೇಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ ಪ್ರದಾಯೇಭ್ಯೋ ತದ್ದಾನ ಇನ್ನೊಂದ್ಸಲ ಹೇಳ್ಕೊಡಿ ಮಾತಾಜಿ. ತೈರ್ದತ್ತಾನ ಪ್ರದಾಯೇಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ. ಸರಿ ಸರಿ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ ಶ್ಲೋಕ 12 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಇಷ್ಟಾನ್ ಭೋಗಾನಿ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದಾನ ಪ್ರದಾಯೋಭ್ಯೇ ಯೋ ಭಕ್ತೆ ಸೇನ ಏವ ಸಹ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಮಿಸ್ಟೇಕ್ ಆಯ್ತು ಮಾತಾಜಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವ, ಅಲ್ಲೇನೋ ಇನ್ನೊಂದೇನೋ ಆಡ್ ಮಾಡ್ಬಿಟ್ರಿ. ಭೋಗಾನ್ ಹಿ ವೋ ದೇವ ಮಧ್ಯದಲ್ಲಿ ದಾಸ್ಯಂತೆ ಯಜ್ಞ ಭಾವಿ. ಹೇಳಿ ಹೇಳಿ. ಇಷ್ಟಾನ್ ಭೋಗಾನಿ ಹಿ ವೋ ದೇವಾ. ಹಿ ಅಲ್ಲ ಮಾತಾಜಿ, ಇಷ್ಟಾನ್ ಭೋಗಾನ್ ಹಿ ವೋ ದೇವ ಅಷ್ಟೇ. ಇಷ್ಟಾನ್ ಭೋಗಾನ್ ಹಿ ವೋ ದೇವ. ಕರೆಕ್ಟ್ ಆಯ್ತು. ದಾಸ್ಯಂತೆ ಯಜ್ಞ ಭಾವಿತಾಃ ದೀರ್ಘ ಇದೆ. ದಾಸ್ಯಂತೆ ಯಜ್ಞ ಭಾವಿತಾಃ. ತೈರ್ದತ್ತ, ಅದು ತೈರ್ದತ್ತ. ಈ ಅರ್ಕಾವತ್ನ ಫಸ್ಟೇ ತಗೋಬೇಕು ನೀವು. ತೈರ್ದತ್ತ ನ ಪ್ರದಾಯೇಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ. ತೈರ್ದತ್ತಾನ ಪ್ರದಾಯೋಭ್ಯೋ. ಪ್ರದಾಯೇಭ್ಯೋ ಯೈ ಇದೆ, ಯೈಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ. ಯೈಭ್ಯೋ ಯೈಭ್ಯೇ. ಯೈಭ್ಯೋ ಭ್ಯೋ ಭ್ಯೋ ಯೈಭ್ಯೋ. ಏಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ. ತೈರ್ದತ್ತಾನ ಪ್ರದಾಯೇಭ್ಯೋ. ಯೋ ಭುಂಕ್ತೆ ಸ್ಥೇನ ಏವ ಸಹ. ಯೋ ಭುಕ್ತೆ ಸ್ಥೇನ ಏವ ಸಹ. ಸರಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಶ್ಲೋಕ 12 ಹರೇ ಹೇಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸೇನ ಏವ ಸಹ. ಎಲ್ಲ ಸರಿ ಬಂತು. ಭಾವಿತಾಹ ದೀರ್ಘ ಮಾಡಿ, ಭಾವಿತಃ ಅಂದ್ರೆ ಭಾವಿತಾಹ. ಬಾಕಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗೋಣ. ಸರಿ. ಶ್ಲೋಕ 13. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಪುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ ಕಾರಣಾತ್. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಅಂದ್ರೆ ಅವರೆಲ್ಲ ಯಜ್ಞದ್ದೆಲ್ಲ ಕೊಟ್ಬಿಟ್ಟು ತಿಂತಾರಲ್ಲ, ಅದಕ್ಕೆ ಯಜ್ಞ ಶೇಷನ ಊಟ ಮಾಡ್ತಾರೆ ಅಂತ ಹೇಳಿ ವೈಯಕ್ತಿಕ ಸಂತೋಷಕರ ಪಾಪ ಮಾಡ್ಕೊಳ್ಳೋರು, ನಮ್ಮ ಸೆಲ್ಫಿಶ್ ಇದಕ್ ಮಾಡ್ಕೊಳ್ಳೋರು ಪಾಪನೇ ಊಟ ಮಾಡ್ತೀವಿ. ಯಜ್ಞ ಶೇಷನ ಊಟ ಮಾಡಿದ್ರೆ ಪಾಪಗಳಿಂದ ಬಿಡುಗಡೆ ಹೊಂದ್ತೀವಿ ಅಂತ ಹೇಳ್ತಾರೆ.
ರಿಪೀಟ್ ಮಾಡಿ. ಯಜ್ಞಶಿಷ್ಟಾಶಿನ ಸಂತೋ ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್ ಶ್ಲೋಕ 14. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञः कर्म समुद्भवः. अन्नाद् भवन्ति भूतानि पर्जन्यादन्न संभवः पर्जन्याद् अन्न संभवः यज्ञाद् भवति पर्जन्यो यज्ञ कर्म ಸಮುದ್ಭವ. ಅನುವಾದ: ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತದೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ನಮ್ಮ ನಿಯತ ಕರ್ಮಗಳಿಂದ ಯಜ್ಞ ಮಾಡ್ತೀವಿ. ಯಜ್ಞ ಮಾಡಿದಾಗ ಮಳೆ ಆಗುತ್ತೆ. ಮಳೆ ಆದಾಗ ಧಾನ್ಯಗಳು ಬೆಳೆ ಉತ್ಪತ್ತಿ ಆಗುತ್ತೆ. ಆ ಧಾನ್ಯಗಳಿಂದ ಜೀವಂತ ದೇಹಗಳಿಗೆ ಆಹಾರ ಆಗುತ್ತೆ ಅಂತ ಹೇಳ್ತಾರೆ. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञ कर्म समुद्भवः अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञ कर्म समुद्भवः अन्नाद् भवन्ति भूतानि पर्जन्यादन्न संभवः
ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ ಯಜ್ಞಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ ಭವಂತಿ ಭೂತಾನಿ ಹರೇ ಕೃಷ್ಣ. ಮಾತಾಜಿ ಕೇಳಿಸಿ ಮಾತಾಜಿ. ಮಾತಾಜಿ ಕುಂತಕಲ್ ಫೋನ್ ಇಲ್ಲ ಎಲ್ಲದೊಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿ, ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ, ಲಲಿತಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಓದಿ ಶ್ಲೋಕ 13. ಯಜ್ಞಶಿಷ್ಟಾಸೀನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಜಂತೆ ತೇ ತ್ವಘಂ ಪಾಪಃ ಯೇ ಪಚಂತ್ಯಾತ್ಮಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸರ್ವ ಕಿಲ್ಬಿಷೈಹಿ ಎರಡನೇ ಲೈನು ಕಿಲ್ಬಿಷೈಹಿ ಅನ್ಬೇಕು. ಮೂರನೇ ಲೈನು ಭುಂಜತೆ. ಮೂರನೇ ಲೈನಲ್ಲಿ ಭುಂಜತೆ, ಭುಜತೆ ಅಲ್ಲ ಭುಂಜತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಧನ್ಯವಾದಗಳು ಮಾತಾಜಿ. ಹರೇ ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಮಾತಾಜಿ ಶ್ಲೋಕ 13 ಹೇಳಿ. ಶ್ಲೋಕ 13. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಯಜ್ಞ ಶಿಷ್ಟಾಶಿನ ಸಂತೋ ಇದೆ ಅಲ್ವಾ ಮಾತಾಜಿ? ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಜಂತೆ ತೇ ತ್ವಘಂ ಪಾಪಾಃ ಯೇ ಪಂಚತ್ಯಾತ್ಮ ಕಾರಣಾತ್. ಹರೇ ಕೃಷ್ಣ ಮಾತಾಜಿ. ಯಜ್ಞ ಯಾಜ್ಞ ಅಲ್ಲ, ಚೂರ್ ಎಳೆದು ಹೇಳ್ತೀರಾ. ಯಜ್ಞ ಶಿಷ್ಟಾಶಿನ ಅಂತ ಹೇಳಿ, ಆಮೇಲೆ ಮುಚ್ಚಿಯಂತೆ ಸರ್ವ ಕಿಲ್ಬಿಷೈಹಿ ಅದು ಸರಿ ಬಂತು. ಭುಂಜತೆ ಭುಂಜತೆ ತೇ ತ್ವಗಂ ಪಾಪಾಃ ಯೇ ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯ. ಧನ್ಯವಾದಗಳು ಮಾತಾಜಿ. ಹೇಳ್ಬೇಕು ಮಾತಾಜಿ. ಹೇಳಿ ಇನ್ನೊಂದ್ಸತಿ ಏನಾದ್ರು ಹೇಳ್ಬೇಕಾ ಮಾತಾಜಿ? ಯಜ್ಞ ಅಂತನ್ಬೇಡಿ, ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಂಚತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ. ಯೇ ಪಚಂತ್ಯಾತ್ಮ ಕಾರಣಾತ್. ಸರಿ. ಮಂಜುಳಾ ಎ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಎ ಮಾತಾಜಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಪದ್ಮಾವತಿ ವಂದಿತಾ ಮಾತಾಜಿ. ಪದ್ಮಾವತಿ ವಂದಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 13ನೇ ಶ್ಲೋಕ ಮಾತಾಜಿ. ಹೇಳಿ ಮಾತಾಜಿ. ಯಜ್ಞ ಶಿಷ್ಟ ಶಿನಂ ಸಂತೋ ಮುಚ್ಯತೆ ಸರ್ವ ಕಲಿಪ್ಯತೆ ಭುಜಂತೆ ತ್ವಗ ಪಾಪಃ ಯೇ ಪಂಚಾತ್ಮ ಕಾರಣಾತ್. ಎಲ್ಲ ಲೈನಲ್ಲೂ ಮಿಸ್ಟೇಕ್ ಆಯ್ತು. ನಾನು ಹೇಳ್ತೀನಿ, ಹಿಂದೆ ಹೇಳಿ. ಯಜ್ಞ ಶಿಷ್ಟಾಶಿನ ಸಂತೋ
ಯಜ್ಞಶಿಷ್ಟಾಶಿನನ್ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಸರ್ವಕೀಲ್ವಿಷೈಃ ಕಿಲ್ಬಿಷೈಃ ಕಿಲ್ವಿಷೈಃ ಸರ್ವಕಿಲ್ಬಿಷೈಃ ಸರ್ವಕಿಲ್ವಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ. ಭುಂಜತೆ, ಅದು ಭುಂಜತೆ. ಭುಂಜತೆ ತೇ ತ್ವಗಂ ಪಾಪಾಃ. ಭುಂಜತೆ ತ್ವಗಂ ಪಾಪಾಃ. ಭುಂಜತೆ ತೇ ತ್ವಗಂ ಪಾಪಾಃ. ಭುಂಜತೆ ತೇ ತ್ವಗಂ ಪಾಪಾಃ. ಯೇ ಪಚಂತ್ಯಾತ್ಮ ಕಾರಣಾತ್. ಪಚಂತ್ಯಾತ್ಮ, ಪಚಂತ್ಯಾತ್ಮ ಕಾರಣಾತ್. ಯೇ ಪಚಂತ್ಯಾತ್ಮ ಕಾರಣಾತ್. ಯೇ ಪಚಂತ್ಯಾತ್ಮ ಕಾರಣಾತ್. ಪ್ರಾಕ್ಟೀಸ್ ಮಾಡಿ ಮತ್ತೆ ಬರುತ್ತೆ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಶ್ಲೋಕ 14 ಓದಿ. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञः कर्म समुद्भवः. हरे कृष्ण. ಸರಿ, ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಶ್ಲೋಕ 14 ಓದಿ. ಶೀಲಾದೇವಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹೇಳ್ತೀನಿ. ಶ್ಲೋಕ 14. अन्नाद भवन्ति भूतानि वज्रनादन्न संभवः यज्ञाद भवति पर्जन्यो यज्ञकर्म समुद्भव. ಮಾತಾಜಿ ಅನ್ನಾದ್ ಅಂತ ಕಟ್ ಮಾಡಿ. ಅನ್ನಾದ ಅನ್ಬಾರ್ದು, ಅನ್ನಾದ್. अन्नाद भवन्ति भूतानि ಪರ್ಜನ್ಯಾದನ್ನ ಸಂಭವಃ. पर्जन्यादन्न संभवः. ಪರ್ಜನ್ಯ ಬರ್ಬೇಕು. ಪರ್ಜನ್ಯಾದನ್ನ ಸಂಭವಃ. पर्जन्यादन्न संभवः. ಇದು ಹಂಗೆ. ಯಜ್ಞಾದ್, ಯಜ್ಞಾದ ಅಲ್ಲ, ಯಜ್ಞಾದ್ ಭವತಿ ಪರ್ಜನ್ಯೋ. यज्ञाद् भवति पर्जन्यो ಯಜ್ಞ ಕರ್ಮ ಸಮುದ್ಭವಃ. ಯಜ್ಞಕರ್ಮ ಸಮುದ್ಭವ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ ಧನ್ಯವಾದಗಳು. ಶ್ರವಂತಿ ಮಾತಾಜಿ ಶ್ಲೋಕ 14 ಓದಿ. ಹರೇ ಕೃಷ್ಣ ಮಾತಾಜಿ. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञः कर्म समुद्भवः. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪರ್ಜನ್ಯ ಅಂತ ಹೇಳಿ ಮಾತಾಜಿ. ಪರ್ಜನ್ಯಾದನ್ನ ಸಂಭವಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ ಶ್ಲೋಕ 14 ಓದಿ. ಶ್ಲೋಕ 14. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञः कर्म समुद्भवः. ಸರಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋಣ. ಶ್ಲೋಕ 15 ಹೋಗೋಣ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಅನುವಾದ: ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಅವನಿಂದನೇ ಎಲ್ಲ ಬಂದಿರೋದು. ವೇದ ಕೂಡ ದೇವೋತ್ತಮ ಪರಮ ಪುರುಷನಿಂದನೇ ಬಂದಿರೋದು. ವೇದಗಳಲ್ಲಿ ಒಂದು ನಿಯಂತ್ರಿತ ಹೀಗೆ ಮಾಡ್ಬೇಕು ಅಂತ ಕರ್ಮಗಳನ್ನ ವಿಧಿಸಿದೆ ವೇದಗಳಲ್ಲಿ. ಅದನ್ನ ಮಾಡ್ದೋನ್ ಯಾರು? ದೇವೋತ್ತಮ ಪರಮ ಪುರುಷ.
ಆದ್ರಿಂದ ಅವನು ಎಲ್ಲ ಯಜ್ಞ ಕರ್ಮಗಳಲ್ಲೂ ಪ್ರತಿಷ್ಠಿತನಾಗಿರ್ತಾನಂತೆ ಪರಬ್ರಹ್ಮ. ಹರೇ ಕೃಷ್ಣ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ. ತಸ್ಮಾತ್ ಸರ್ವಗತಂ ಬ್ರಹ್ಮ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಅನುವಾದ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಅಂದ್ರೆ ಯಾರು ಇದನ್ನ ಯಜ್ಞ ಚಕ್ರನ ಯಾರು ಪಾಲಿಸೋದಿಲ್ವೋ ಅವರು ನಿಶ್ಚಯವಾಗಿ ಪಾಪ ತುಂಬಿದ ಬದುಕಾಗತ್ತವ್ರದು. ಇಂದ್ರಿಯ ತೃಪ್ತಿಗೋಸ್ಕರನೇ ಬದುಕೋ ಇಂಥ ಮನುಷ್ಯರ ಬದುಕು ವ್ಯರ್ಥ ಅಂತ ಹೇಳ್ತಾರೆ. ಏವಂ ಪ್ರವರ್ತಿತಂ ಚಕ್ರಂ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ.
ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಅಘಾಯುರಿಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಹೇಳ್ಸಿ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ಮಂಗಳ ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15 ಓದಿ. ಶ್ಲೋಕ 15. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯೇ ಯಜ್ಞೇ ಪ್ರತಿಷ್ಠಿತಂ. ಕರೆಕ್ಟ್ ಹೇಳೋದು ಹೇಳ್ಕೊಂಡ್ರೆ ನಿತ್ಯಂ, ಅದು ನಿತ್ಯ ಅಲ್ಲ ನಿತ್ಯ. ಬಾಕಿ ಅಷ್ಟು ಕರೆಕ್ಟ್ ಆಗುತ್ತೆ. ಸರಿತಾ ಮಾತಾಜಿ? ಸರಿ ಆಯ್ತು. ನಿತ್ಯಂ ಅಲ್ಲ, ಒಂದು ನಿತ್ಯ ಅಂದ್ಬಿಟ್ರಿ. ಹಾ ಸರಿ. ನಿತ್ಯಂ ಯಜ್ಞ ಪ್ರತಿಷ್ಠಿತಂ. ಬಾಕಿ ಕರೆಕ್ಟ್ ಆಗಂತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 15 ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15 ಅಲ್ವಾ ಮಾತಾಜಿ? ಹಾ ಪ್ರಭುಜಿ. ಶ್ಲೋಕ 15. ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಚೆನ್ನಾಗಿ ಹೇಳಿದ್ದು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಶ್ಲೋಕ 15 ಹೇಳಿ. ಹರೇ ಕೃಷ್ಣ. ಕರ್ಮ ಬ್ರಹ್ಮೋದ್ಭವಂ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕ ಜುತ್ತೂರು ಮಾತಾಜಿ ಶ್ಲೋಕ 16 ಹೇಳಿ. ಪ್ರಿಯಾಂಕ ಮಾತಾಜಿ. ಪ್ರಿಯಾಂಕ ಜುತ್ತೂರು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಶ್ಲೋಕ 16 ಹೇಳಿ. ಹರೇ ಕೃಷ್ಣ ಮಾತಾಜಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಆಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಆಘ ಅಲ್ಲ, ಅಘಾಯುರೀಂದ್ರ. ಅಘಾಯುರೀಂದ್ರಯಾ ರಾಮ. ಸರಿ ಮಾತಾಜಿ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ. ಶ್ಲೋಕ 16 ಹೇಳಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16 ಹೇಳಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ. ಕವಿತಾಮಣಿ ಮಾತಾಜಿ ಶ್ಲೋಕ 16 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 16 ಹೇಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ ಶ್ಲೋಕ 16 ಹೇಳಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಯಾ ರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ ಮಾತಾಜಿ. ನಾನ್ ಹೇಳಲಿಲ್ಲ ಮಾತಾಜಿ ಇನ್ನ.
ನೆಕ್ಸ್ಟ್ ಕೇಳಿಸ್ತಾರೆ ವಿಜಯಲಕ್ಷ್ಮಿ ಮಾತಾಜಿ ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ನಾನು ಹೇಳಲಿಲ್ಲ ಮಾತಾಜಿ. ಹೇಳಲಿಲ್ವಾ ಮಾತಾಜಿ ನೀವು? ಮಾತಾಜಿ ಇಬ್ರು ವಿಜಯಲಕ್ಷ್ಮಿ ಇಬ್ರಿದಾರ್ ಮಾತಾಜಿ. ಹೇಳಿ ಮಾತಾಜಿ ವಿಜಯಲಕ್ಷ್ಮಿ ಅಲ್ಲಿ ಮಾತಾಜಿ ಇವ್ರಿಗೆ. ಓಕೆ, ನೆಕ್ಸ್ಟ್ ಹೇಳಿರುತ್ತೆ ಮಾತಾಜಿ. ಹರೇ ಕೃಷ್ಣ. ಸರಿ ಮಾತಾಜಿ. ಯಸ್ಮಾತ್ ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾತ್ ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅನುವಾದದಲ್ಲಿ ಏನ್ ಹೇಳ್ತಾರೆ? ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಿಗಾಗಿಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ, ಪೂರ್ಣ ತೃಪ್ತನೋ, ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಅಂದ್ರೆ ಮನುಷ್ಯ ಇದ್ರಲ್ಲಿ ನೋಡ್ಬೇಕು, ಆತ್ಮದಲ್ಲೇ ಸಂತೋಷ ಕಂಡ್ಕೊತಾನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದಕ್ಕೋಸ್ಕರ ಬದುಕಿರ್ತೀವೋ, ಯಾರು ಆತ್ಮದಲ್ಲಿಯೇ ಸಂತುಷ್ಟನಾಗಿರ್ತಾನೋ, ಅವನು ಪೂರ್ಣ ತೃಪ್ತನೋ, ಅವನಿಗೆ ಯಾವ ಕರ್ತವ್ಯದೂ ಇರಲ್ವಂತೆ. ಅವನಿಗೆ ಆತ್ಮದ ಲೆಕ್ಕದಲ್ಲಿ ನಾವು ಕೆಲಸ ಮಾಡಿದ್ರೆ ಎಲ್ಲಾನು ನಮ್ಗೆ ಯಾವ ಕರ್ತವ್ಯನೂ ಇರೋದಿಲ್ಲ ಅಂತ ಹೇಳ್ತಾರೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಶ್ಲೋಕ 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ಅನುವಾದ: ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಸಾಧಿಸಿದ ಮೇಲೆ ಏನಿರುತ್ತೆ? ನಮ್ಗೆ ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ವಲ್ಲ. ಅದರಿಂದ ಏನ್ ಕರ್ಮ ಮಾಡಿದ್ರು ಅದ್ರಲ್ಲಿ ಯಾವ ಉದ್ದೇಶನೂ ಇರೋದಿಲ್ಲ.
ಅಂತ ಕರ್ಮ ಮಾಡದೇ ಇರಲು ಅವನಿಗೆ ಏನ್ ಕಾರಣನೂ ಇರೋದಿಲ್ಲ, ಏನ್ ಬೇಕಾದ್ರೂ ಮಾಡ್ತಾನೆ. ಆತನು ಬೇರೊಬ್ಬ ಜೀವಿ ಮೇಲೆ ಅವಲಂಬಿಸೋಕು ಕಾರಣ ಇರಲ್ಲ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ? ಕ್ಷಮಿಸಿ ಮಾತಾಜಿ. ಕನ್ನಡ L2 ವಿಜಯಲಕ್ಷ್ಮಿ ಮಾತಾಜಿ ಓದಿ. ಕನ್ನಡ L2 ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ಓದಿ. ಹಾ ಮಾತಾಜಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮಜ್ಞೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಸರಿ, ಹರೇ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು. ಕಿರಣ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಿರಣ್ ಪ್ರಭುಜಿ ಶ್ಲೋಕ 17 ಹೇಳಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 17 ಹೇಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಶ್ಲೋಕ 17 ಹೇಳಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ಮಾತಾಜಿ. ಹಾ ಮಾತಾಜಿ. ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಮಾತಾಜಿ ಅದು ಎಸ್ತ್ವ ಸಾಗೆ ತಾವತ್ತು ಆವತ್ತು 2 ಒತ್ತಿದೆ. ಎಸ್ತ್ವಾತ್ ಮರತಿ ರೇವ ಸ್ಯಾತ್. ಎಸ್ತ್ವಾತ್ ಮರತಿರೇವ ಸ್ಯಾತ್. ಸರಿ ಮಾತಾಜಿ. ರಾಜೇಶ್ವರಿ ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ. ಕಿರಣ್ ಪ್ರಭುಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ಶ್ಲೋಕ 17. ಶ್ಲೋಕ 17. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು.
ಲಕ್ಷ್ಮೀ ಪಿ ಎಂ ಮಾತಾಜಿ ಶ್ಲೋಕ 17 ಹೇಳಿ. ಮಾತಾಜಿ ನಾನು ಹೇಳೋದ್ ಕೇಳಿಸ್ತಾ ಇಲ್ವಾ? ನಿರ್ಮಲಾ ಮಾತಾಜಿ ನೀವು ಅನ್ಮ್ಯೂಟ್ ಆಗ್ಲೇ ಇಲ್ಲ, ಈಗ ಅನ್ಮ್ಯೂಟ್ ಆದದ್ದು. ನಾನು ಯಾವಾಗಿಂದ ಹೇಳ್ತಾನೆ ಇದ್ದೀನಿ, ನೀವು ಕೇಳ್ತಾನೆ ಇಲ್ಲ, ಎಲ್ಲೋ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲ, ಅದಕ್ಕೆ ಕೇಳಿಸ್ತಾನೆ ಇರ್ಲಿಲ್ಲ. ಅಲ್ವಾ ಮಾತಾಜಿ ಕೇಳೋದ್ ನಾವು? ಇವಾಗ ಕೇಳಿಸ್ತಾ ಇದೀಯಾ? ಇವಾಗ ಕೇಳಿಸ್ತಾ ಇದೆಯಾ? ನಿರ್ಮಲಾ ಮಾತಾಜಿ ಆಗ್ಲಿಂದ ಅವ್ರು ಮಾತಾಜಿ ಅವ್ರು ಎಷ್ಟೋ ಹೊತ್ತಿಗೂ ಕೂಗುದ್ರು ಗೊತ್ತಾ, ನಿರ್ಮಲಾ ಮಾತಾಜಿ ನಿರ್ಮಲಾ ಮಾತಾಜಿ ಅಂತ. ಮಾಡ್ಕೊಳ್ತಾ ಇದೀನಿ, ಅದೇ ಆಗ್ತಾ ಇಲ್ಲ. ಅದೇ ಅನ್ಮ್ಯೂಟ್ ಮಾಡ್ಕೊಂಡ್ರು ಅದ್ ಆಗ್ತಾ ಇಲ್ಲ. ಮ್ಯೂಟ್ ಮಾಡ್ಕೊಳ್ದಿರ ಮಾಡಿದ್ರೆ ಹಂಗೆ ಆಗೋದು ಮಾತಾಜಿ. ಆಯ್ತು ನಿರ್ಮಲಾ ಹೇಳ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತೀನಿ ಶ್ಲೋಕ 17. ಯಸ್ವಾತ್ಮ ರತಿರೇವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಕೇಳಿಸ್ತಾ ಮಾತಾಜಿ? ಕೇಳಿಸ್ತು ಮಾತಾಜಿ, ಕೇಳಿಸ್ತು. ಇನ್ನೊಮ್ಮೆ ಹೇಳಿ ಮಾತಾಜಿ, ಇನ್ನೊಮ್ಮೆ ಹೇಳಿ. ಲಲಿತಾ ಮಾತಾಜಿ ಮಾತಾಜಿ ನನ್ ಕೂಗಿದ್ರಲ್ಲ ಹೇಳ್ಬೇಕಾ ನಾನು? ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ನಿರ್ಮಲಾ ಆಗ್ಲಿ ಮಾತಾಜಿ ಆಗ್ಲಿ. ಹೇಳಿ ಮಾತಾಜಿ ಇನ್ನೊಂದ್ಸರಿ. ಇನ್ನೊಂದ್ಸರಿ ಹೇಳಿ ಮಾತಾಜಿ. ಯಸ್ವಾತ್ಮ ರತಿರೇವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಮಾತಾಜಿ ಚೆನ್ನಾಗಿ ಹೇಳಿದ್ದು ಮಾತಾಜಿ. ಕೇವಲ ಇದು ಸಂತುಷ್ಟ ಹೇಳ್ಬೇಕು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಲಕ್ಷ್ಮೀ ಪಿ ಎಂ ಮಾತಾಜಿ ಹೇಳಿದ್ವಾ ನೀವು? ಇಲ್ಲ ಮಾತಾಜಿ ಹೇಳಿಲ್ಲ. ಈಗ ಹೇಳಿ ಮಾತಾಜಿ 17ನೇ ಶ್ಲೋಕ. ಹೇಳ್ತೀನಿ ಮಾತಾಜಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 18 ಹೇಳಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವೇಪಾಶ್ರಯಃ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ರಾಜೇಶ್ವರಿ, ಇವಾಗ ಜಾಯ್ನ್ ಆದೆ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ 18ನೇ ಶ್ಲೋಕ. ಓಕೆ ಮಾತಾಜಿ. ಶ್ಲೋಕ 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಚ್ಚಿದರ್ಥ ವ್ಯಪಾಶ್ರಯಃ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ಲಲಿತಾ ಮಾತಾಜಿ ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಏನು? ಹರೇ ಕೃಷ್ಣ. ಇನ್ನು ಹೇಳ್ದ ಮಾತಾಜಿ ನಾನು? ಹೇಳಿ ಮಾತಾಜಿ, ಹೇಳಿಬಿಡಿ ನೀವು. 18 17 ಮಾತಾಜಿ? 18ನೇ ಶ್ಲೋಕ ಹೇಳಿ ಮಾತಾಜಿ. 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ನಾನು ಲಲಿತಾ ಮಾತಾಜಿ ಸ್ವಲ್ಪ ಕಾಲ್ ಮಾಡ್ತೀನಿ, ಒಂದ್ ನಿಮಿಷ. ಮಾಡ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಅವ್ರು ಬಂದು. ಹರೇ ಕೃಷ್ಣ ಮಾತಾಜಿ, ನಂದು ಇದು ಆಫ್ ಆಗೋಯ್ತು. ಒಂದೇ ಮಾತಾಜಿ ಅದೇ ನಾನು ಕಾಲ್ ಮಾಡುವಳೆ ಇದ್ದೆ ಮಾತಾಜಿ ನಿಮ್ಗೆ. ಮಾತಾಜಿ ಕಾಲ್ ಮಾಡಿದ್ರೆ ಇಲ್ಲ ಮಾಡ್ಲಿಕ್ಕೆ ಅಂತ ಹೋದೆ, ಮತ್ತೆ ನೋಡುವಾಗ ನೀವು ಸ್ಕ್ರೀನ್ ಚೇಂಜ್ ಮಾಡಿದ್ದು. ಆಫ್ ಆಗೋಯ್ತದು. ಓಹೋ, ಬ್ಯಾಟ್ರಿ ಇದೇನೋ ತೊಂದರೆ ಆಗಿದೆ. ಒಂದ್ ನಿಮಿಷ, ಇನ್ನೊಂದ್ರಲ್ಲಿ ಲಾಗಿನ್ ಆಗ್ತೀನಿ.
ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. 18 ಶ್ಲೋಕ ಆಯ್ತು ಇವಾಗ. 19ರಿಂದ ಮಾಡ್ಬೇಕಲ್ಲ. ಓಕೆ ಮಾತಾಜಿ. ಸರಿ ಹೇಳಿದ್ರಲ್ಲ ಮಾತಾಜಿ. ಹೇಳಿದ್ದು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಎಲ್ಲೋ. ಸರಿ, ಇದೊಂದು ಡಿಸ್ಕನೆಕ್ಟ್ ಮಾಡಬೇಕು. ಒಂದೇ ನಿಮಿಷ. ಡಿಸ್ಕನೆಕ್ಟ್ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ, ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕಾ? ನೀವು ಮಾಡಿ ಮಾತಾಜಿ. ಓಕೆ ಮಾತಾಜಿ. ನೀವು ಶೇರ್ ಮಾಡಿ ಮಾತಾಜಿ. ನಂಗೆ 2ರಲ್ಲಿ ಲಾಗಿನ್ ಆದ್ರೆ ಅದು ಡಿಸ್ಕನೆಕ್ಷನ್ ಸಿಗ್ತಾನೆ ಇಲ್ಲ, ಎಕೋ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಕಾಣಿಸ್ತದ ಮಾತಾಜಿ? ಕಾಣಿಸ್ತಿದೆ ಮಾತಾಜಿ. No, please close the door. ಮಾತಾಜಿ. 19 ಶ್ಲೋಕ 19ಕ್ಕೆ ಹೋಗೋಣ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ತಸ್ಮಾತ್ ಅಸಕ್ತಃ, ಅದು ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಸ್ಕ್ರೀನ್ ಬೇರೆದ, ಸಣ್ಣ ಅಕ್ಷರ ಕಾಣಿಸ್ತಾ ಇದ್ದಾವೆ. ಆದುದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮನನ್ನು ಹೊಂದಬಹುದು. ಅಂದ್ರೆ ನಾವು ಕರ್ಮ ಫಲನ ಆಸಕ್ತಿ ಇಲ್ಲದೆ ಮಾಡಬೇಕು. ಕರ್ತವ್ಯ ಅಂತ ಮಾಡಿದಾಗ ನಮ್ಗೆ ಅನಾಸಕ್ತ ಕರ್ಮದಿಂದ ಏನಾಗತ್ತೆ, ಪರಮನನ್ನ ಹೊಂದಬಹುದಂತೆ, ಭಗವಂತನನ್ನ ಹೊಂದಬಹುದು. ರಿಪೀಟ್ ಮಾಡಿ. ತಸ್ಮಾದಸಕ್ತ ಸತತಂ
कार्यं कर्म समाचर असक्तो ह्याचरन् कर्म परमाप्नोति पुरुषः तस्मादसक्त सततं कार्यं कर्म समाचर तो ह्याचरन् कर्म परमाप्नोति पुरुषः तस्मादसक्त सततं कार्यं कर्म समाचर असक्तो ह्याचरन् कर्म परमाप्नोति पुरुषः तस्मादसक्त सततं कार्यं कर्म समाचर असक्तो ह्याचरन् कर्म परमाप्नोति पुरुषः तस्मादसक्त सततं कार्यं कर्म समाचर असक्तो ह्याचरन् पुरुषः तस्मादसक्त सततं कार्यं कर्म समाचर असक्तो ह्याचरन् कर्म परमाप्नोति पुरुषः तस्मादसक्त सततं कार्यं कर्म समाचर असक्तो ह्याचरन् कर्म परमाप्नोति पुरुषः श्लोक 20 कर्मण्यैव हि संसिद्धिम् आस्थिता जनकादयः लोकसंग्रहमेवापि सम्पश्यन् कर्तुमर्हसि कर्मण्यैव हि संसिद्धिम् आस्थिताः जनकादयः लोकसंग्रहमेवापि सम्पश्यन् कर्तुम् अर्हसि ಅಥವಾ ಕರ್ತುಮರ್ಹಸಿ. ಅನುವಾದ: ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಕೇವಲ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ನಮ್ಮಂತ ಜನರಿಗೆ ಶಿಕ್ಷಣ ನೀಡೋಕ್ಕೋಸ್ಕರ ಅರ್ಜುನ ಏನ್ ಮಾಡ್ಬೇಕಂತೆ? ಅವನ್ ಕೆಲ್ಸನ ಮಾಡ್ಬೇಕಂತೆ. ಜನಕ ಮಹಾರಾಜರು ಹೇಗಿದ್ರು ಅಂದ್ರೆ ನಿಯಮಿತ ಕರ್ಮಗಳನ್ನು ಮಾಡ್ತಾ ಇದ್ರಂತೆ. ಅದರಿಂದಲೇ ಅವರು ಪರಿಪೂರ್ಣತೆ ಪಡೆದ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ लोकसंग्रहमेवापि सम्पश्यन् कर्तुमर्हसि कर्मण्यैव हि संसिद्धिम् आस्थिता जनकादयः कर्मणैव हि संसिद्धिम् आस्थिता जनकादयः लोकसंग्रहमेवापि सम्पश्यन् कर्तुमर्हसि
लोकसङ्ग्रहमेवापि कर्तुमर्हसि कर्मण्यैव हि संसिद्धिं आस्थिता जनकादयः लोकसङ्ग्रहमेवापि सम्पश्यन् कर्तुमर्हसि सम्पश्यन् कर्तुमर्हसि कर्मण्यैव हि संसिद्धिम् आस्थिता जनकादयः लोकसङ्ग्रहमेवापि सम्पश्यन् कर्तुमर्हसि कर्मण्येव हि संसिद्धिं लोकसङ्ग्रहमेवापि आदयः ಲೋಕಸಂಗ್ರಹಮೇವಾಪಿ ಸಂಪಶ್ಯ. ಮಾತಾಜಿ ನಾನು ಹೇಳ್ತೇನೆ. ಹೇಳಿ ಮಾತಾಜಿ, 19ನೇ ಶ್ಲೋಕ ಹೇಳಿ. ತಸ್ಮಾದಾಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಆಸಕ್ತ ಬರಲ್ಲ, ತಸ್ಮಾತ್ ಅಸಕ್ತ, ತಸ್ಮಾತ್ ಅಸಕ್ತ. ಆಮೇಲೆ ಇಲ್ಲೂ ಅಷ್ಟೇ, ಮೂರನೇದ್ರಲ್ಲೂ ಅಸಕ್ತು ಅಂತಾನೆ ಬರುತ್ತೆ. ಹಾ ಸರಿ ಮಾತಾಜಿ. ತಸ್ಮಾದ್ ಅಸಕ್ತ ಸತತಂ. ತಸ್ಮಾದ್ ಅಸಕ್ತ ಮೂರನೇ ಲೈನ್ ಅಲ್ಲಿ ಅಸಕ್ತೋ ಹ್ಯಾಚರನ್ ಕರ್ಮ. ಅಸಕ್ತೋ ಹ್ಯಾಚರನ್ ಕರ್ಮ. ಸರಿ ಮಾತಾಜಿ. ಇನ್ನೊಂದ್ಸತಿ ಹೇಳ್ಬೇಕಾ ಅಥವಾ? ಇನ್ನೊಂದ್ಸಲ ಹೇಳಿ ಮಾತಾಜಿ, ಹೇಳಿ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಹೇಳಿ 19ನೇ ಶ್ಲೋಕ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 19 ಮಾತಾಜಿ. ಪ್ರಭುಜಿ ಶ್ಲೋಕ 19. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ದು. ಧನ್ಯವಾದ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ ಶ್ಲೋಕ 19. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. 19 ಶ್ಲೋಕ 19. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಆಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಮಾತಾಜಿ ಎಲ್ಲಿ ತಪ್ಪಾಯ್ತು ಗೊತ್ತಿಲ್ಲ. ಇಲ್ಲ ಕರೆಕ್ಟ್ ಬಂತು, ಅಷ್ಟು ಬಂತು. ಸರಿ, ಥ್ಯಾಂಕ್ ಯು ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ಮಾತಾಜಿ 19ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಆಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಸರಿತಾ ಮಾತಾಜಿ? ಸರಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 19 ಶ್ಲೋಕ. 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಸರಿ,
ಹರೇ ಕೃಷ್ಣ ಚೆನ್ನಾಗಿ ಮಾತಾಜಿ, ಬಂತು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ ಮಾತಾಜಿ, ಧನ್ಯವಾದ. ಅನ್ಮ್ಯೂಟ್ ಅಲ್ಲಿ ಇದ್ದೇವೆ. ವಿದ್ಯಾ ಕಾಮತ್ ಮಾತಾಜಿ. ಸುಜಾತ ಮಾತಾಜಿ ಹೇಳಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏ ಮಂಜುಳಾ ಮಾತಾಜಿಗ್ ಬರ್ಲೇ ಇಲ್ಲ ಹೇಳಿ ಮಾತಾಜಿ. ಮಾತಾಜಿ. ಏ ಮಂಜುಳಾ ಮಾತಾಜಿ ಮಾತಾಜಿ ಶ್ಲೋಕ 19 ಅಲ್ಲ ಮಾತಾಜಿ? ಒಂದ್ ನಿಮಿಷ. ಸುಜಾತ ಮಾತಾಜಿ ಶ್ಲೋಕ 19 ಹೇಳಿ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಸರಿ ಆಯ್ತು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಮಂಜುಳಾ ಮಾತಾಜಿ, ಮಂಜುಳಾ ಮಾತಾಜಿ, ನಿಮ್ಮನ್ನ ನಾನು ಮೊದಲು ಕೂಡ ಕಲ್ದಿದ್ದೆ ಮಾತಾಜಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾತ್ಮೋತಿ ಪರಮಾತ್ಮನೋತಿ ಪರಮಾಪ್ನೋತಿ ಪೂರುಷಃ. ಧನ್ಯವಾದ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಈಗ ಶ್ಲೋಕ 20 ಶ್ರವಂತಿ ಮಾತಾಜಿ ಶ್ಲೋಕ 20 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಚೆಲ್ವಮ್ಮ ಮಾತಾಜಿ. ಚೆಲ್ವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಹೇಳಿ. ಸಿದ್ಧಿ ಆಸ್ಥಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತೃಮರ್ಹಸಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದೆಯದು, ನೀವು ಹೇಳಿ. ಹೇಳ್ತೀನಿ. ಶ್ಲೋಕ 20. ಕರ್ಮಣೈವಾ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಧನ್ಯವಾದಗಳು ಮಾತಾಜಿ. ಹರೇ ಬೋಲ್ ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಮಂಜುಳಾ ಆಲ್ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕರ್ಮಣ್ಯೈವ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ ಹೇಳಿದ್ವಲ್ವಾ ಈಗ? ಹೇಳಿದ್ದೆ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಬಂತು ಮಾತಾಜಿ, ಚೆನ್ನಾಗಿ ಬಂತು. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳ್ತೀರಾ? ವಿಜಯಲಕ್ಷ್ಮಿ ಮಾತಾಜಿ ಕನ್ನಡ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಹೇಳಿ ಮಾತಾಜಿ. ಕರ್ಮಣ್ಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಬೋಲ್ ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ನೀವು ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಆಲ್ ಮಾತಾಜಿ ನೀವು ಹೇಳಿದ್ದು ಈಗ ಹೇಳಿದ್ರು ಅವರು. ಹೇಳಿದ್ರಿ ಮಾತಾಜಿ. ಓಕೆ ಮಾತಾಜಿ, ನಂತರ ನಿಮ್ಗೆ ಚಾನ್ಸ್ ಸಿಗ್ತದೆ. ಯಾವುದು?
ಹರೇ ಕೃಷ್ಣ. ನಾನ್ ನಿರ್ಮಲಾ ಹೇಳ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ ಹೇಳಿ. 20 ಹಾ ಶ್ಲೋಕ ಮಾತಾಜಿ. 20. ಕರ್ಮಣ್ಯೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಾಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಮಾತಾಜಿ ಎರಡನೇ ಲೈನು ಆಸ್ಥಿತ ಅಲ್ಲ, ಆಸ್ಥಿತ ದೈವ ಅಷ್ಟೇ. ಆಸ್ಥಿತ ಜನಕಾದಾಯಃ ಜನಕಾದಯಃ ಜನಕಾದಯಾಃ ದಯಾಃ ಅಲ್ಲ, ದಯಃ. ದಯಃ ಜನಕಾದಯ ದಯಃ ದಯಃ. ಇನ್ನೊಂದ್ಸಲ ಹೇಳಲಿಯಾ ಮಾತಾಜಿ? ಹೌದು. ಕರ್ಮಣ್ಯೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಾಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಧನ್ಯವಾದಗಳು ಮಾತಾಜಿ, ಈಗ ಚೆನ್ನಾಗಿ ಬಂತು. ಜನಕಾದಯಃ ಅಷ್ಟೇನೆ, ದಯಾಃ ಅಂತ. ಬಾಕಿ ಅಷ್ಟು ಸರಿ ಇತ್ತು. ಜನಕಾದಯಃ. ಪೂರ್ಣಿಮಾ ಮಾತಾಜಿ, ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ ಹೇಳಿ ಮಾತಾಜಿ, ಶ್ಲೋಕ 20 ಹೇಳಿ. ಕರ್ಮಣ್ಯೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಆಸ್ಥಿತ ಹೇಳ್ಬೇಕು ಮಾತಾಜಿ, ನಿಮ್ದು ಅದು ಒಂದು ಹಂಗಾಯ್ತು. ಅಸ್ಥಿತ ಹೇಳಿದ್ದು ನೀವು. ಆಸ್ಥಿತ ಜನಕಾದಯಃ. ಚೆನ್ನಾಗಿ ಹೇಳಿದ್ದು. ಶ್ಲೋಕ 19 ಲಲಿತಾ ಪೂಜಾರಿ ಮಾತಾಜಿ ಹೇಳಿದ್ರ ಮಾತಾಜಿ ನೀವು? ಲಲಿತಾ ಪೂಜಾರಿ ಮಾತಾಜಿ. ಹೇಳಿ ಮಾತಾಜಿ, ಶ್ಲೋಕ 19 ಹೇಳಿ ಮಾತಾಜಿ. ಹೇಳ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಹೇಗೆ ಬಂತು? ಕೊನೆ ವರ್ಡು ಪೂರುಷಃ, ಪೂ ದೀರ್ಘ ಇದೆ. ಲಲಿತಾ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಇನ್ನೊಂದ್ಸರಿ ಲಿಂಕ್ ಹಾಕಿ ಮಾತಾಜಿ. ಒಂದ್ ನಿಮಿಷ ಹಾಕ್ತೀನಿ ಮಾತಾಜಿ, ಹಾಕ್ತೀನಿ. ಲಲಿತಾ ಮಾತಾಜಿ ಧನ್ಯವಾದಗಳು. ಲಲಿತಾ ಪೂಜಾರಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರಂ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿದ್ದು ಅಲ್ವಾ? ಲಕ್ಷ್ಮೀ ದೇವಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ನೀವು 19ನೇ ಶ್ಲೋಕ ಹೇಳಿದ್ದು ಅಲ್ವಾ? ಹೌದು ಮಾತಾಜಿ. ಮತ್ತೆ ನಂತರ ಹೇಳ್ತೀನಿ 20ನೇ ಶ್ಲೋಕ. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನಾನು ಹೇಳ. ಹರೇ ಕೃಷ್ಣ. ಮಂಜುಳಾ ಏ ಮಾತಾಜಿ. ಹೇಳಿ ಮಾತಾಜಿ. ಯಾವುದು? ನಾನ್ ಮಂಜುಳಾ ಅವ್ರ ಮಾತಾಜಿ. ಹೇಳ ಮಾತಾಜಿ 19. ಹೇಳಿ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಇವರು ವಿಜಯಲಕ್ಷ್ಮಿ ಮಾತಾಜಿ, ಮೋಟೋ G82. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಅಲ್ವಾ? ಮಂಜುಳಾ ಏ ಮಾತಾಜಿ ಅದು? ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಆಯ್ತು ಮಾತಾಜಿ. ತಸ್ಮಾದ್ ಅದು ಶ್ಲೋಕ 20 ಹೇಳಿ. ನಿಮ್ಗೆ ಒಂದೇ ಸಲ ಚಾನ್ಸ್ ಸಿಕ್ಕಿದಲ್ವಾ? ಶ್ಲೋಕ 20. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ
ಸಂಪಶ್ಯನ್ ಕರ್ತುಮರ್ಹಸಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಎಲ್ಲರದ್ದು ಆಯ್ತು ಅಂತ ನಾನು ಭಾವಿಸ್ತೀನಿ. ಇನ್ನು ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ಹೇಳಿ. ಶ್ಲೋಕ 20ನೇ ಶ್ಲೋಕ ಇದೆ ಇಲ್ಲಿ. ರಾಜೇಶ್ವರಿ, ಹೇಳಿ ಮಾತಾಜಿ. ಶ್ಲೋಕ 20. ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ನ ಕರ್ತುಮರ್ಹಸಿ. ಮಾತಾಜಿ, ಅದು 2ನೇ ಲೈನಲ್ಲಿ ಆಸ್ಥಿತ, ಅದು ಅಸ್ಥಿತ ಅಂದ್ರೆ ಆಸ್ಥಿತ ಆಸ್ಥಿತ ದೊಡ್ಡ. ಹೌದೌದು ಮಾತಾಜಿ, ಕಾಣಿಸಿಲ್ಲ. ಆಸ್ಥಿತ ಜನ ಬಾಕಿ ಸರಿ ಇರ್ತದೆ, ಒಂದು ಧನ್ಯವಾದಗಳು ಮಾತಾಜಿ. ಇನ್ನು ಯಾವ್ದಾದ್ರು ಶ್ಲೋಕ 20 ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ. ಯಾರಿಗಾದ್ರೂ ಶ್ಲೋಕ 20 ಹೇಳಲಿಕ್ಕಿದೆಯಾ? ಶ್ಲೋಕ 19 ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ ಮಾತಾಜಿ, 19 ಹೇಳ್ತೀನಿ. ಓಕೆ ಮಾತಾಜಿ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರದ್ದು ಆಯ್ತಾ ಮಾತಾಜಿ? 19 ಹೇಳ್ಬೋದ್ರಾ ಟೈಮ್ ಇದ್ರೆ? ಮಾತಾಜಿ ಹೇಳಿ ಮತ್ತೆ. ಶ್ಲೋಕ 19. ತಸ್ಮಾದಸ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪೋತ್ನಿ ಪುರುಷಃ. ಪರಮಾಪ್ನೋತಿ ಹೋಗೆ ನಾವತ್ತಿದೆ. ಪರಮಾಪ್ನೋತಿ ಆಪ್ನೋತಿ ಪರಮಾಪ್ನೋತಿ ಪುರುಷ. ಪರಮಾಪ್ನೋತಿ ಪುರುಷಃ. ಓಕೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ, ಶ್ಲೋಕ 20 ಹೇಳ್ತೀರಾ ಪ್ರಭುಜಿ? ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಆದ್ರು. ವೆಂಕಟೇಶ್ ಪ್ರಭುಜಿ ಹಾಕ್ತೀನಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ, ಶ್ಲೋಕ 20 ಹೇಳ್ತೀರಾ? ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಮಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಸರಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಎಲ್ಲವತ್ತೂ ಹೇಳಿ ಆಯ್ತಾ? ಮಾತಾಜಿ, ಇನ್ನು ಮೀಟಿಂಗ್ ಲಾಸ್ಟ್ ಆಯ್ತು. ಎಲ್ಲವತ್ತೂ ಹೇಳಿ. ನಾನೊಂದು ಅಟೆಂಡೆನ್ಸ್ ಲಿಂಕ್ ಹಾಕ್ತಾ ಇದ್ದೀನಿ. ಎಲ್ಲದ ಅಟೆಂಡೆನ್ಸ್ ಹಾಕಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿರುವ ಅನಂತ ವೈಷ್ಣವ ಭಕ್ತರಿಗೆ ನನ್ನ ವಂದನೆಗಳು. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದಿ ಕಿ ಜೈ. ಹರೇ ಕೃಷ್ಣ. ಅಕ್ಷಯ ತೃತೀಯ ದಿವಸ ನಮ್ದು ಇನ್ನೊಂದು ರೀಡಿಂಗ್ ಗ್ರೂಪ್ ಅಲ್ಲಿ ಶ್ಲೋಕಗಳು ಓದ್ತೀವಿ. ಇಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ ಹೆಸರು ಕೊಟ್ರೆ ನಾನು ಹಾಕ್ತೀನಿ, ಲಿಂಕ್ ಕಳಿಸ್ಕೊಡ್ತೀನಿ. ಯಾರನ್ನ ಕೊಡ್ತೀರಾ? ಹೆಸರು ಹೇಳ್ತೀರಾ? ಶ್ರವಂತಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರು. ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಗಂಟೆಗೆ ಮಾತಾಜಿ? ಮಾತಾಜಿ ಪ್ರಿಯಾಂಕಾ ಜೋಶಿ, ಶ್ರವಂತಿ. ಹರೇ ಕೃಷ್ಣ ಮಾತಾಜಿ. 20ನೇ ತಾರೀಕು ಅಕ್ಷಯ ತೃತೀಯ. ಅದೇ ಮಾತಾಜಿ, ಅವತ್ತೆ ಟೈಮಿಂಗ್ಸ್ ಏನಾರ ಇದಾಗ್ತತ್ರ ಹೇಳಕ್ಕಾಗುತ್ತೆ? ಮಾರ್ನಿಂಗ್ 10 AM ಇಂದ ಮಾತಾಜಿ. ಹೌದಾ ಮಾತಾಜಿ? 10 to 1. ಓಕೆ ಮಾತಾಜಿ. ಅಧ್ಯಾಯ ತಿಳಿಸ್ತೀನಿ ನಾನು ನಿಮ್ಗೆ. ಮಾತಾಜಿ, ಇದಕ್ಕೆ ಯಾವ್ದು ಬೇಕಾದ್ರೂ ಹೇಳ್ಬೋದಾ? ಅಲ್ಲ ಹೆಸರು ಕೊಟ್ಟವರ ಹೇಳಲಿಕ್ಕೆ?
10 AM ಇಂದ ಎಷ್ಟೊತ್ತವರೆಗೆ ಮಾತಾಜಿ? ಅದೇ ಎಲ್ಲ ಮುಗಿಬೇಕು 18 ಅಧ್ಯಾಯನು. ಓ ಎಲ್ಲ 18 ಅಧ್ಯಾಯನು ಶ್ಲೋಕಗಳ? ಒಬ್ಬೊಬ್ರಿಗೆ ಒಂದೊಂದು ಅಧ್ಯಾಯ ಅಲರ್ಟ್ ಮಾಡ್ಕೋತೀವಿ. ಏಕಾದಶಿಗೆ ಮಾಡ್ತೀವಿ, ಅಕ್ಷಯ ತೃತೀಯಾಗೂ ಹೇಳೋಣ. ಇವತ್ತು ಓದದ್ವಲ್ಲ ಇದ್ರಲ್ಲಿ ಚೈತನ್ಯ ಇವು ಮಾತಾಜಿ ನಾಗವೇಣಿ ಮಾತಾಜಿ ನನ್ನ ಹೆಸರು ಬರೀರಿ. ಯಾರ್ದು? ಕವಿತಾ ರೆಡ್ಡಿನ? ಕವಿತಾ ಆರ್ ರೆಡ್ಡಿ. ಹೌದು. ಎಲ್ಲ ಮಿಸ್ ಮಾಡದೆ ಬರ್ಬೇಕು. ನಿಮ್ಮ ಹೆಸರುಗಳಿಗೆ ಅಲರ್ಟ್ ಮಾಡಿರ್ತೀನಿ ಒಂದೊಂದು ಅಧ್ಯಾಯ. ಸರಿ ಸರಿ. ಓ ನಾವು ಓದ್ಬೇಕಾ? ನೀವೇ ಓದ್ಬೇಕು. ಪ್ರಾಕ್ಟೀಸ್ ನಿಮ್ಗೆ ಅಧ್ಯಾಯ ಯಾವ್ದು ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ ಹೇಳಿ. ಸರಿ ಸರಿ ಮಾತಾಜಿ. ಮಾತಾಜಿ ಮಾತ್ರ ಜಾಯಿನ್ ಆಗ್ಬೇಕಾ? ಅದಕ್ಕೆ ಯಾರ್ ಬೇಕಾದ್ರೂ ಜಾಯಿನ್ ಆಗ್ಬೋದಾ ಮಾತಾಜಿ? ಯಾವ್ದು ಬೇಕಾದ್ರೂ ಜಾಯಿನ್ ಆಗ್ಬೋದು. ಒಂದ ಅಧ್ಯಾಯದಲ್ಲಿ ಅಷ್ಟು ಒಬ್ರೇ ಹೇಳ್ಬೇಕಾ ಮಾತಾಜಿ ಶ್ಲೋಕಗಳು? ಅದೇ ನೋಡ, ಇಟ್ ಡಿಪೆಂಡ್ಸ್ ಆನ್ ಜನ. ಎಷ್ಟು ಮೋರ್ ದನ್ 18 ಇದ್ರೆ ಡಿವೈಡ್ ಮಾಡ್ತೀವಿ. ಕೆಲವು ಸರಿ 10 ಶ್ಲೋಕ ಬರ್ತದೆ ಒಬ್ಬೊಬ್ಬರಿಗೆ. ಅಂದ್ರೆ ನಮ್ ಗ್ರೂಪ್ ಅವ್ರಿಗೆ ಥರ್ಡ್ ಲೆಸನ್ ವರೆಗೂ ಮಾತ್ರನೇ ಕೊಡ್ತೀರಾ ಮಾತಾಜಿ? ಓಕೆ ಹಂಗೆ ಮಾಡುವ. ಫಸ್ಟ್ 3 ಅಧ್ಯಾಯ ಕೊಡ್ತೀನಿ ನಿಮ್ಗೆ. ಅಷ್ಟೊಳಗಡೆ ಆದ್ರೆ 3ನೇ ಅಧ್ಯಾಯದೊಳಗಡೆ ಆದ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ ಮಾತಾಜಿ, ಓಕೆ, ನೋ ಪ್ರಾಬ್ಲಮ್. ನಿರ್ಮಲಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ಮಂಗಳ ಮಾತಾಜಿ ಎಲ್ಲರೂ ಈ ಅವಕಾಶವನ್ನು ಬಳಸಿಕೊಳ್ಳಿ. ನೋಡಿ, ಟ್ರೈ ಮಾಡಿ ಎಲ್ಲರೂ. ಮಾತಾಜಿ ನಿರ್ಮಲಾ ಮಾತಾಜಿ, ನಾನು ಕುಡಿ ಮಾತಾಜಿ, ಯಾವ ಶ್ಲೋಕ ಆದ್ರೂ ಕುಡಿ. ನಾನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತೀನಿ, ಆದ್ರೆ ತಪ್ಪಾದ್ರೆ ಕ್ಷಮೆ ಇರಿ. ಪರವಾಗಿಲ್ಲ ಮಾತಾಜಿ, ತೊಂದ್ರೆ ಇಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ. ಯಾವ ಅಧ್ಯಾಯ ಆದ್ರೂ ಕೊಡಿ ಮಾತಾಜಿ. ನಿಮ್ಗೆ ಒಂದ್ ಸಣ್ಣ ಅಧ್ಯಾಯ ಕೊಡ್ತೀನಿ, 12 ಕೊಡಿ ಮಾತಾಜಿ, ಪರವಾಗಿಲ್ಲ. ಮೊದಲೇ ಹೇಳಿದ್ರೆ 12, 15 ಕೂಡ ಸಣ್ಣದಿದೆ. 15 ಒಬ್ರಿಗೆ ಆಲ್ರೆಡಿ ಹೇಳಿದ್ದಾರೆ, ಒಬ್ರು ಕೊಟ್ಬಿಟ್ಟಿದೀನಿ. 15 12 ನಮ್ಗೆ 1, 2ರಲ್ಲಿ ಕೊಡಿ ಮಾತಾಜಿ. ನನಗೆ 1, 2ರಲ್ಲಿ ಒಬ್ರು ಕೊಡ್ತೀನಿ, 2 ಡಿವೈಡ್ ಮಾಡಿ ಕೊಡ್ತೀನಿ. 1 ನನಗ್ ಕೊಟ್ಬಿಡಿ ಮಾತಾಜಿ. ಮಾತಾಜಿ, ನಮ್ಮ ಈ ಶ್ಲೋಕ ಬ್ಯಾಚ್ ನವ್ರಿಗೆ ನಮ್ದು ಎಷ್ಟು ಅಧ್ಯಾಯ ಆಯ್ತು? 3 ಅಧ್ಯಾಯ ಆಯ್ತಲ್ವಾ? ಅದ್ರಲ್ಲೇ ನೀವು ಕೊಡಿ ಮಾತಾಜಿ. 3 ಅಧ್ಯಾಯದಲ್ಲೇ ಕೊಡ್ತೀನಿ. ಹೌದೌದು, ಅದ್ರಲ್ಲೇ ಸಣ್ಣದ್ ಬೇಕು ಅಂದ್ರಲ್ಲ. ಲಕ್ಷ್ಮೀ ದೇವಿ ಮಾತಾಜಿಗೆ ದೊಡ್ಡ ಅಧ್ಯಾಯ ಯಾವ್ದಾದ್ರು ಬೇರೆ ಕೊಡಿ. ಇದು ಏನು ಅಲ್ಲಿಗೆ ಇನ್ಕ್ಲೂಡಾ ಭಾಗವತಂ ಕ್ಲಾಸ್ಗೆ? ಮಾತಾಜಿ ನಮ್ ಗ್ರೂಪ್ಗೆನೆ. ನೀವ್ ಯಾಕೆ ಹ್ಯಾಂಡ್ ರೈಸ್ ಮಾಡೋದು? ನಿಮ್ದೆಲ್ಲ ಅಲ್ಲಿ ಲೆಕ್ಕ ತಗೊಂಡಿದೀನಿ. ಅಲ್ಲಿಗೆ ಇದು ಜಂಪ್ ಆಗತ್ತಾ? ಕೇಳೋಣ, ಕಲಿತಿದಾರಲ್ಲ, ಇಂಟ್ರೆಸ್ಟ್ ಇರುತ್ತೆ ಹೇಳಕ್ಕೆ. ಓಕೆ ಓಕೆ. ಕೃಷ್ಣ ಮಾತಾಜಿ, ನಾನೇ ಹೇಳ್ತೀನಿ ಮಾತಾಜಿ. ಬರ್ಕೊಂಡಿದೀನಿ. ಶ್ರವಂತಿ ಮಾತಾಜಿ, ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ, ಮಂಜುಳಾ ಮಾತಾಜಿ, ಮಂಜುಳಾ ಮಾತಾಜಿ, ನಿರ್ಮಲಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಆ ಟೈಮಿಂಗ್ಸ್ ಮಾತಾಜಿ ಲೇಟ್ ನಡೆಯುತ್ತಾ? ಅವಾಗ ಸ್ವಲ್ಪ ಬಿಜಿ ಗೆಸ್ಟ್ ಎಲ್ಲ ಬರ್ತಿದ್ದಾರೆ ಮಾತಾಜಿ. ಗೆಸ್ಟ್ ಎಲ್ಲ ಬರ್ತಿದ್ದಾರೆ, ಲೇಟ್ ಆಗಿ ಜಾಯಿನ್ ಆಗ್ಬೋದ್ರ ಅಂತ ಕೇಳಿದೆ ಮಾತಾಜಿ. ಜಾಯಿನ್ ಆಗ್ಬೋದು. ಜಾಯಿನ್ ಯಾವ ಟೈಮಿಗೆ ಬೇಕಾದ್ರೂ ಆಗ್ಬೋದು. 10ರಿಂದ 1 ಗಂಟೆದಂಗ್ ನಡೆಯುತ್ತೆ. ಮಾತಾಜಿ ಕೇಳಿಸ್ಕೊಳಕ್ಕೂ ಜಾಯಿನ್ ಆಗ್ಬೋದು. ಕೇಳಿಸ್ಕೋಬೋದಲ್ಲ ಮಾತಾಜಿ? ಕೇಳಿಸ್ಕೋಬೋದು. ಬೇರೆಯವ್ರಿಗೂ ಎನ್ಕರೇಜ್ಮೆಂಟ್ ಆಗತ್ತಲ್ಲ, ನಿಮ್ಗೂ ಆಸೆ ಬರುತ್ತೆ ನಾನು ಹೇಳ್ಬೋದು ಅಂತ. ಅದೇ ಅಲ್ಲ ಮಾತಾಜಿ, ನನಗೆ ಇಂಟ್ರೆಸ್ಟ್. ಅದು ಒಂದ್ ಸ್ವಲ್ಪ ಗೆಸ್ಟ್ ಗಳು ಎಲ್ಲ ಬರ್ತಿದ್ದಾರೆ. ಅಂದ್ರೆ ಯಾವಾಗ ಜಾಯಿನ್ ಆಗೋದಂದ್ರೆ ಆಗ್ತೀನಿ ಮಾತಾಜಿ. ಜಾಯಿನ್ ಆಗ್ಬೋದು. ನಾನು ಪ್ರೈವೇಟ್ ಹೇಳ್ತೀನಿ, ಲಿಂಕ್ ನಮ್ ಗ್ರೂಪ್ ಹಾಕಕ್ ಹೇಳ್ತೀನಿ. ಓಕೆ ಮಾತಾಜಿ, ಧನ್ಯವಾದಗಳು. 4 ಜನ ಹೆಸರು ಕೊಟ್ಟಿದ್ದಾರೆ. 1, 2 ಮುಂಚೆನೆ ಹೇಳ್ತಿರಲ್ವಾ ನಾವು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ? ನೀವು 1ರಿಂದ 3 ಅಧ್ಯಾಯದಲ್ಲಿ ಈ 5 ಜನಕ್ಕೂ ಕೊಡ್ತೀನಿ. ಅಲ್ಲ ಮಾತಾಜಿ, ಮುಂಚೆ ಬಿಫೋರ್ ಒಂದು 2 days ಬಿಫೋರ್ ಹೇಳ್ತಿರಲ್ವಾ? ನಾಳೆ ನಾಡಿದ್ರಲ್ಲಿ ಇವತ್ತು ಎಷ್ಟು ತಾರೀಕು? 15 ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ ಮಾತಾಜಿ? ಆಯ್ತು ಮಾತಾಜಿ, ನಾನ್ ನಿಮ್ಗೆ 17ನೇ ತಾರೀಕಿಗೆ ಕೊಟ್ಬಿಡ್ತೀನಿ. 20ಕ್ಕೆ ಇರೋದಿಲ್ಲ. ಶುಕ್ರವಾರ ನಿಮಗ್ ಕೊಡ್ತೀನಿ. ನೀವು ಶನಿವಾರ ಭಾನುವಾರ ಪ್ರಾಕ್ಟೀಸ್ ಮಾಡಿ, ಸೋಮವಾರ ಹೇಳಿ. ಓಕೆ ಮಾತಾಜಿ.
ಹರೇ ಕೃಷ್ಣ. ಎಲ್ರಿಗೂ ಮಾತಾಜಿ ಧನ್ಯವಾದ. 12, 15 ಕೊಟ್ಟಿದ್ದೀರಾ ಮಾತಾಜಿ? 15 ಒಬ್ರು ಕೇಳಿದ್ದಾರೆ, ಅವ್ರಿಗೆ ಕೊಟ್ಬಿಟ್ಟಿದೀನಿ. ನನಗೆ ಯಾವ್ದಾದ್ರು ಕೊಡಿ ಮಾತಾಜಿ, ನಾನು 2 days ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಹಾ ಓಕೆ, ಯಾವ್ದಾದ್ರು ನಿಮ್ ಇಷ್ಟ. ಆಯ್ತು ಮತ್ತೆ. ಆಯ್ತು ಮಾತಾಜಿ ಹರೇ ನೀವು ಕಳಿಸ್ತೀರಾ ಮಾತಾಜಿ ಯಾವ ಚಾಪ್ಟರ್ ಅಂತ? ಹಾ ಕಳಿಸ್ತೀನಿ ಮಾತಾಜಿ, ಕಳಿಸ್ತೀನಿ. ಶುಕ್ರವಾರ ದಿನ ಕಳಿಸ್ತೀನಿ. ವೆಂಕಟೇಶ್ ಪ್ರಭುಜಿ ನೀವು ಜಾಯಿನ್ ಆಗಿ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಲಾಸ್ಟ್ ಅಲ್ಲಿ ಕೊಡಿ ಮಾತಾಜಿ, ಯಾಕಂದ್ರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಓಕೆ ಓಕೆ ಅದ್ರಿಂದ ಆಯ್ತು ಕೊನೆ ಲಾಸ್ಟ್ 17, 18 ಯಾವ ಇದ್ರಲ್ಲಿ ಯಾವ್ದು ಕೊಡಿ ಮಾತಾಜಿ. ನೋಡೋಣ ಪ್ರಭುಜಿ, ಮಿಕ್ಕಿದ್ರೆ ಹಾ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. 7:45ಗೆ ಜಾಯಿನ್ ಆಗಿ. ನಾಳೆ ನಾಡಿದ್ದು ಧನ್ಯವಾದಗಳು ಮಾತಾಜಿ. ಇವತ್ತು ಇನ್ನೂ 12 ಶ್ಲೋಕ ಮಾಡಿರ್ಬೋದಿತ್ತು, ನಂದ ಇದು ಕೈ ಕೊಡ್ತು. ಮಾತಾಜಿ ನೈಟ್ ಕೂಡ ಇರುತ್ತಾ ಮಾತಾಜಿ? ಮಂಡೇ ಇದು ಅಕ್ಷಯ ತೃತೀಯ ದಿನ ನೈಟ್ 7:45 ಇರುತ್ತೆ ಮಾತಾಜಿ. ಕ್ಲಾಸ್ ಬಿಡೋದ್ ಬೇಡ ನಾವು. ಹಾ ನಮ್ಮ ಕ್ಲಾಸ್ ಮಾತಾಜಿ ಕ್ಲಾಸ್ ಇದು 7:45ಗೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಮಾತಾಜಿ 7:45. ನಾನು 8 o'clock ಜಾಯಿನ್ ಆಗ್ತಾ ಇದ್ದೀನಿ, ಅದಕ್ಕೆ ನಾನು 9ಕ್ಕೆ ಮುಗಿಸ್ಬಿಡೋಣ ಅಂತ. ಅಂದ್ರೆ ಇದು ನನ್ ಸ್ವಲ್ಪ ಮೊಬೈಲ್ ಕೈ ಕೊಡ್ತೀವಿ ಇವತ್ತು, ಅದಕ್ಕೆ ಲೇಟ್. 7:45ಗೆ ಜಾಯಿನ್ ಆಗಿ. ಸರಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸರಿ ಮಾತಾಜಿ, ಏನ್ ಮಾಡಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ರವೀಣ ಮಾತಾಜಿ ಇಲ್ವಾ? ಧನ್ಯವಾದಗಳು ಮಾತಾಜಿ. ಇದ್ದಾರೆ. ಹರೇ ಕೃಷ್ಣ. ಎಂಟು ಮಾಡ್ತೀನಿ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ.